ಸರ್ ಪ್ರಸ್ತುತ ಇದೇ ಸಮಯ ಯಾಕೆ ಅಂತ ಹೇಳಿ ಅಂದ್ರೆ ಒಂದು ಕಡೆ ರಾಮನಗರ ಹೋಗಿ ಬೆಂಗಳೂರು ದಕ್ಷಿಣ ಆಯಿತು, ಬೆಂಗಳೂರು ಗ್ರಾಮಾಂತರ ಹೋಗಿ ಬೆಂಗಳೂರು ಉತ್ತರ ಆಗ್ತಾ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹೋಗಿ ಈಗ ಮಂಗಳೂರು ಅಥವಾ ಮಂಗಳಾಪುರ ಆಗಬೇಕು ಅನ್ನುವಂಥ ಇಂಟೆನ್ಷನ್ ಅಂದ್ರೆ ಪ್ರಸ್ತುತ ಒಳ್ಳೆಯ ಸಮಯ, ಆ ಕಡೆನೂ ಕೂಡ ಬದಲಾವಣೆಗಳಾಗ್ತಾ ಇದೆ. ಇದೇ ಸಮಯದಲ್ಲಿ ಒಂದು ಪ್ರಯತ್ನವನ್ನು ಮಾಡೋಣ ಅಂತಾರೆ. ತುಳುವಲ್ಲೊಂದು ಮಾತಿದೆ, ಕರ್ಬ ಕಾಯಿನಗನೆ ಒಟ್ಟೋಡು ಅಂತೇಳಿ, ಓಕೆ, ದೈವವನ್ನಗನೆ ಕರ್ತನೋಡು ಅಂತೇಳಿ ಇಂಥ ಮಾತಿದೆ. ನಾವು ಹೇಳುವಂಥದ್ದು ಇದನ್ನು ಉಪಯೋಗ ಮಾಡಿಕೊಳ್ಳೋದಂತಲ್ಲ. ನಾವೀಗ ತುಳುವರ ಸಂವೇದನ ರಹಿತರಾಗಿದ್ದೇವೆ, ನಮ್ಮಲ್ಲಿ ಸಂವೇದನೆ ಇಲ್ಲ. ನೀವು ಯೋಚಿಸಂತೆ, ಒಂದಷ್ಟು ಕಾಲಗಳ ಹಿಂದೆ ಕೃಷಿಯ ಮೇಲೆ ಇದ್ದಂಥ ಸಂವೇದನೆ ಈಗ ಉಂಟಾ? ಇಲ್ಲ. ಪ್ರಾಣಿಗಳಲ್ಲಿ ಗೋವಿನ ಮೇಲೆ ಇರುವಂಥ ಸಂವೇದನೆ ಈಗ ಉಂಟಾ? ಇಲ್ಲ. ನಮ್ಮ ಹಿಂದಿನ ಪರಂಪರೆಗಳ ಮೇಲೆ ಇರುವಂಥ ಸಂವೇದನೆ ಈಗ ಉಂಟಾ? ಇಲ್ಲ. ಯಾಕಾಗಿದೆ? ಬೇಡ. ಕನ್ನಡ ಅಂತ ಹೇಳಿದ್ರೆ ಕನ್ನಡ ಭಾಷೆಯ ಮೇಲೆ ಇರುವಂಥ ಸಂವೇದನೆ ಈಗ ಉಂಟಾ? ಇಲ್ಲ. ಅದೇ ರೀತಿ ತುಳು ಭಾಷೆಯ ಮೇಲಿರುವಂಥ ಸಂವೇದನೆ ಯಾಕೆ ನಾಶ ಆಗ್ತಿದೆ ಅನ್ನೋದರ ಮೂಲವನ್ನು ಹುಡುಕಿಕೊಂಡು ಹೋದಾಗ ನಾವು ದಿನಾಲು ಕಂಡ, ನಮ್ಮಲ್ಲಿ ಮಾತಿದೆ, ಪರ ಊರ್ದ ಸುಬಗರ್ದೆ ಊರ್ದ ಕಲುವೆಡ್ಡೆ ಅಂತೆಲ್ಲ ಮಾತು ಹೇಳಲಿಕ್ಕುಂಟು. ಯಾಕೆ? ಇವ ಯಾವಾಗಲೂ ಸಿಗ್ತಾ ಇರ್ತಾನೆ. ನಮ್ಮ ಇಲ್ಲಿನ ಎಲ್ಲ ನಮಗೆ ಗೊತ್ತಿಲ್ಲದಾಗೆ ಮೊದಲು ತುಳುವರ ಸಂವೇದನೆಯ ಕತ್ತು ಕೊಯ್ಯುವಂಥ ಕೆಲಸ ಆಗಿದೆ, ಕತ್ತು ಕೊಯ್ಯುವ ಕೆಲಸ ಆಗಿದೆ. ನಾನು ಒಂದಷ್ಟು ಉದಾಹರಣೆಗಳನ್ನ ಹೇಳ್ತೇನೆ. ಇಲ್ಲಿಂದಲೇ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಬೈಕಂಡಿ ಅಂತ ಹೆಸರು ತುಳುವಲ್ಲಿ. ಏನಾಗಿದೆ ಈಗ? ಬೈಕಂಪಾಡಿ ಆಗಿದೆ. ಸ್ವಲ್ಪ ಮುಂದೆ ಹೋದರೆ ಪೊಸೋಡಿ ಅಂತ ಹೆಸರು ತುಳುವಲ್ಲಿ. ಏನಾಗಿದೆ ಈಗ? ಹೊಸಬೆಟ್ಟು ಆಗಿದೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ತೊರ್ತಲ್ ಅಂತ ತುಳುವಲ್ಲಿ ಹೆಸರು. ಈಗೇನಾಗಿದೆ? ಸುರತ್ಕಲ್ ಆಗಿದೆ. ಎಲ್ಲ ಇಲ್ಲಿ ನಾಡಿನ ಸಂವೇದನೆಯಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಮುಂಚೆ ಈ ಪ್ರದೇಶಗಳಲ್ಲಿ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ದೊಡ್ಡಪ್ಪ ಇಂಥವರೆಲ್ಲ ದೈವಗಳ ಕೆಲಸ ಮಾಡ್ತಾ ಇದ್ದವರು. ಈ ದೈವಗಳ ನುಡಿಕಟ್ಟಲ್ಲಿ ಬರೋದೆ. ಸ್ವಲ್ಪ ಮುಂಚೆ ಹೋದರೆ, ಮೊನ್ನೆ ನಮ್ಮ ಲೈವಲ್ಲಿ ಬಂದಿತ್ತು, ನನಗೆ ಒಬ್ಬ ಪ್ರಶ್ನೆ ಕೇಳಿದ, ತಾರಬರಿ ಅಂತ ಉಂಟು, ಅದು ಸಾರಬಳಿ ಅಂತ ಆಗಿದೆ. ಜನರೆಲ್ಲ ಏನು ಅದರಿಂದ ಹೊರಬರದ ರೀತಿಯಲ್ಲಿ, ಜೇಡನ ಬಲೆಗೆ ಸಿಕ್ಕಂಥ ರೀತಿಯಲ್ಲಿ ಜನರು ಸಂವೇದನಾ ಶೀಲತೆಯಿಂದ ಹೊರಬಿದ್ದು ಈ ಸಂದರ್ಭ ಆಗುವಾಗ ಈ ಸಂವೇದನೆಯನ್ನು ಬಡಿದೊಪ್ಪಿಸುವಂಥ ಕೆಲಸ ಆಗಬೇಕು. ಯಾವಾಗ? ಈಗ ನೋಡಿ, ನಮ್ಮ ಇದಕ್ಕೆ ಕಾರಣ ಏನು? ನಮ್ಮ ತುಳು ಅನ್ನುವಂಥದ್ದು. ಈ ತುಳುವಿಗೆ ಪೂರಕ ಶಬ್ದಗಳು ಯಾವುದಿದೆ ಅದೆಲ್ಲ ನಾಶ ಆಗ್ತಾ ಇದೆ. ಉದಾಹರಣೆಗೆ ಮಂಗಳೂರು ಅಂತ ಯಾಕೆ? ಎಲ್ಲ ಪತ್ರ ವ್ಯವಹಾರ, ನಾನೊಬ್ಬ ಅಂಚೆ ಇಲಾಖೆ ಉದ್ಯೋಗಿ, ಎಲ್ಲ ಪತ್ರ ವ್ಯವಹಾರಗಳನ್ನು ನೋಡಿ, ಅಲ್ಲಿ ಮಂಗಳೂರು ಇದ್ದೇ ಇದೆ. ದಕ್ಷಿಣ ಕನ್ನಡ ದುರ್ಬಿನಿಟ್ರು ಸಿಗೋದಿಲ್ಲ. ಕಟ್ಟಗಡೆ ಬೇಕಾದ್ರೆ ಹಾಕಬಹುದು, ಬಿಟ್ಟರೆ ಬಿಡಬಹುದು. ಅದು ಹಾಕಬೇಕಂತಿಲ್ಲ, ಆಯ್ತಾ? ಅಲ್ಲಿ ಎಲ್ಲಿವರೆಗೆ ಕನ್ನಡನೂ ಗೊಂದಿದ್ದಾರೆ ಅದರಲ್ಲಿ. ದಕ್ಷಿಣ ಡಿಕೆ ಅಂತ ಆಗಿದೆ, ಆಯ್ತಾ? ಅದು ಡಿಕೆ ಅಂತ ಹೇಳಿದ್ರೆ ದಯಾನಂದ ಕತ್ತಲ್ ಸಾರ ಏನಂತ ಗೊತ್ತಾಗುದಿಲ್ಲ. ನಾನು ಹೇಳುವಂಥದ್ದು ಹೀಗೆ ಈ ಸಂವೇದನೆಯನ್ನು ಕೊಲ್ಲುವಂಥ ವ್ಯವಸ್ಥೆ ಆಗ್ತದೆ. ಈಗ ನಾವು ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಸಂವೇದನೆ ಇರುವಂಥ ಶಬ್ದ ಯಾವುದು? ಈಗ ಮಂಗಳೂರು ಅಂದರೆ ಏನು? ಸಂವೇದನೆಗೆ ಬೇಕಾಗುವಂಥ ಭಾವನಾತ್ಮಕ ಸಂಬಂಧ ಇದೆ ಅದಕ್ಕೆ. ಹಿಂದಿನ ಚರಿತ್ರೆಯ ಪಾರ್ಧನಗಳ ಪುಟಗಳನ್ನು ತೆಗೆದರೆ ಅದರಲ್ಲಿ ಮಂಗಳೂರಿನ ಉಲ್ಲೇಖಗಳಿದ್ದಾವೆ. ಮಂಗಳೂರು ಅಂತಲ್ಲ, ಸ್ವಲ್ಪ ಬದಲಾವಣೆ ಆಗಿದೆ. ಮಾನಿ ಮಂಗಾರ ಅಂತ ಹೆಸರು. ಮಾನಿ ಮಂಗಾರಂದ ಎರಮನೆಡು ಉಲ್ಲೇರ ಬಾಲೆಂದ ಅರಸು ಮೋವಂದರ್ವತ್ತನ ತೊಟಿಲಿಗೆ ಎರನಗ ಪಂತಿ ಬರಕ್ಕೆ ಕಟದಿ ಮುಡಿಪು ಅಂತ ಬಲವಂಡಿ ಬಾರ್ಧನದಲ್ಲಿ ಬರ್ತದೆ. ಪಾರ್ಧನದಲ್ಲಿ ಉಲ್ಲೇಖ ಇರುವಂಥದ್ದು, ಆಯ್ತಾ? ಪುತ್ಯದ ಕರ್ತುಲೆಗೆ ಪುತ್ಯಡ ಸಿಂಹಾಸನ, ಮಂಗಾರದ ಕರ್ತುಲೆಗೆ ಮಂಗಾರದ ಸಿಂಹಾಸನ, ಎನದೈವಾದೇನಗು ಪುಟ್ಟಿ ಇಲ್ಲ ಕಟ್ಟಿನ ಇಲ್ಲಿದೆ ಕೈನಿಲ್ಲ ಮಲಾರ ಸಿಂಹಾಸನದ ಪಂಪ. ಅಷ್ಟು ದೊಡ್ಡ ಪ್ರಾಚೀನ ಮಲಾರ ಕ್ಷೇತ್ರದ ನುಡಿಕಟ್ಟಿದೆ, ಪೆರಾರ ಕ್ಷೇತ್ರದ ನುಡಿಕಟ್ಟು, ಮಲಾರ ಕ್ಷೇತ್ರದ ನುಡಿಕಟ್ಟಲ್ಲೆಲ್ಲ ಇದೆಲ್ಲ ಇದ್ದೇ ಇದೆ. ಮಂಗಾರ ಅನ್ನುವಂತೆ ಬಂಗಾರ ಗುತ್ತು ಅಂತಿದೆ, ಅದು ಆ್ಯಕ್ಚುಲಿ ಮಂಗಾರ ಗುತ್ತು, ಅದಕ್ಕೆ ಸಂಬಂಧಪಟ್ಟಂಥ ಗುತ್ತುಗಳು. ಬಂಗಾರದ ಬೆಳೆಯನ್ನು ಬೆಳೆಯುತ್ತಂತ ನಾಡಿದು, ಆದ್ದರಿಂದ ಇದು. ಆಮೇಲೆ ಅದನ್ನೇ ಆಶ್ರಯಿಸಿ ಮಂಗಳದೇವಿ ಅಂತ ಹೆಸರುಂಟು, ಆಯಿತಾ? ಇದೆಲ್ಲ ಇದು ತುಳುವಿಗೆ ಸಂಬಂಧಪಟ್ಟು ಸ್ವಲ್ಪ ವ್ಯತ್ಯಾಸ ಆಗಿರುವಂಥ ಶಬ್ದಗಳು. ಆದ್ರಿಂದ ಇದು ಕುಡ್ಲ ಅನ್ನುವಂಥದ್ದು ಕೂಡ ನಮ್ಮ ಮೂಲ ಹೆಸರಲ್ಲ ಅಂತೇಳಿ. ಕುಡ್ಲ ಅನ್ನುವಂಥದ್ದು ಕೂಡ ಮೂಲ ಹೆಸರಲ್ಲ, ಮೂಲ ಹೆಸರು ಮಂಗಾರ. ಇಂಥ ಶಬ್ದಗಳನ್ನೇ ಗಟ್ಟಿ ಹಿಡ್ಕೊಂಡು ಇದೇ ನಮಗೆ ಬೇಕು, ಇದೇ ನಮಗೆ, ಇದು ಜಿಲ್ಲೆ ಆಗಬೇಕು ಅನ್ನುವಂಥ ಆಶಯದೊಂದಿಗೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಜನರ ಭಾವನೆಗಳು ಅಂತ ಹೇಳಿದ್ರೆ ಇದಾದರೆ ಹೇಗೆ, ಇದಾದರೆ ಹೇಗೆ ಇಂತೆಲ್ಲ ಚರ್ಚೆಗಳಾಗಿತ್ತು. ಯಾವುದೇ ಕಾರಣಕ್ಕೂ ಜನರ ಚಿತ್ತದಲ್ಲಿ ಮತ್ತು ಹೃದಯದಲ್ಲಿ
ಎರಡರಲ್ಲೂ ಗಟ್ಟಿ ಕುಳಿತುಕೊಳ್ಳುವಂಥ ಶಬ್ದ ಯಾವುದು ಅಂತ ನಾವು ಸರಿಯಾಗಿ ಅವಲೋಕಿಸಿ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಬೇಕನ್ನುವುದಕ್ಕೆ ಮಂಗಾರ, ಮಂಗಳೂರು ಇದು ಸರಿ. ಇದೇ ಜಿಲ್ಲೆ ಆದರೆ ಯಾಕೆ ಮಂಗಳೂರು ಜಿಲ್ಲೆ ಅಂತ ಆದರೆ ಉತ್ತಮ ಅಂತೇಳಿ ಇನ್ನೊಂದು ಅದಕ್ಕೆ ಉದಾಹರಣೆ ಇದೆ. ಸರಿ ಯೋಚಿಸುವಂತಿದ್ರೆ, ಈಗ ಯಾವ ರೀತಿ ನಮ್ಮ ರಾಷ್ಟ್ರ ಭಾಷೆ ಇಲ್ಲದ ಪರಿಸ್ಥಿತಿ ಆಯಿತು, ನಮಗೆ ರಾಷ್ಟ್ರ ಭಾಷೆ ಉಂಟೀಗ, ಅದರ ಅರ್ಥ ಯೋಚಿಸಿ. ಜಗತ್ತಲ್ಲಿ ರಾಷ್ಟ್ರ ಭಾಷೆ ಇಲ್ಲ, ಯಾವುದೇ 8ನೇ ಪರಿಚಯತೆಗೆ ಸೇರದೇ ಇರುವಂತಹ ಆ ಭಾಷೆ ನಮ್ಮನ್ನು ಆಳ್ತಾ ಇದೆ ಈಗ, ಸರಿನಾ? ಈಗ ಇಂಗ್ಲೀಷು ಪರಿಚಯತೆಗೆ ಸೇರಿರುವಂಥ ಭಾಷೆಯ ಇಲ್ಲ. ಹಾಗಿರುವಾಗ ಅದು ನಮ್ಮನ್ನು ಆಳ್ತಾ ಇದೆ, ಜಗತ್ತನ್ನು ಆಳ್ತಾ ಇದೆ, ಅದರ ಗುಲಾಮರಾಗಿದ್ದೇವೆ, ಅದರ ಚಪ್ಪಲಿಯನ್ನು ನಾವು ಹೊರ್ತಾ ಇದ್ದೇವೆ, ಆಯ್ತಾ? ಆ ರೀತಿ ಇರುವಾಗ ಇಲ್ಲಿ ಹೊರಟಾಗ ಅದು ಹೇರಿಕೆ ಇದು ಹೇರಿಕೆ ಹೋರಾಟ ಹುಚ್ಚು ಅಂತ ಹೇಳುವಂಥದ್ದು ನಾನು. ಸರಿ ಯೋಚಿಸಿ, ವಿದೇಶದ ಭಾಷೆ ನಮ್ಮನ್ನು ಆಳ್ಬಹುದು, ನಮ್ಮ ದೇಶದ ಭಾಷೆಯ ಬಗ್ಗೆ ಮಾತಾಡಿದರೆ ಅದು ಹೇರಿಕೆ ಅಂತ ಆಗ್ತದೆ. ಎಷ್ಟು ಮೂರ್ಖರಾಗಿದೆ, ಎಷ್ಟು ಸಂವೇದನ ರಹಿತರಾಗಿದ್ದೇವೆ ಅನ್ನೋಂಥದ್ದು ಯೋಚಿಸಬೇಕು. ಇದು ಸಿಂಪಲ್ ಇರುವಂಥ, ಸರಳವಾದಂಥ ಇರುವಂಥದ್ದು. ಈ ರೀತಿ ಇರುವಾಗ ಯೋಚಿಸಿ, ನೀವು ಯೋಚಿಸಬೇಕು. ಈಗ ಈ ಒಂದು ಭಾಷೆಗಳ ತಾಕಲಾಟದ ಮಧ್ಯೆ ನಮ್ಮ ಹಕ್ಕನ್ನು ಕೇಳುವಂಥದ್ದು ಯಾರು? ಇಲ್ಲಿನ ಹಕ್ಕಲ್ಲಿ ಯಾಕೆ ಬರ್ತದೆ ಅಂತ ಹೇಳಿದರೆ, ಕಾಸರಗೋಡುವರೆಗೆ ಈಗ ಕರಾವಳಿ ಅಂತ ಗುರುತಿಸ್ತಾರಲ್ಲ ಇವರು, ಅದರ ಅರ್ಥ ಅದು ಮೃದುಮನ್ನಾಗಿತ್ತು. ಸರಿ, ಒಪ್ತೀರಾ? ಮೃದುಮನ್ನಾಗಿತ್ತು. ಎಲ್ಲಿವರೆಗೆ ಕರಾವಳಿ ಅದು ತುಳುನಾಡು ಅಂತೇಳಿ. ಅದೇ ಯಾವ ಮಂಗಾರದ ಕರ್ತುಲಿಗಂತ ನುಡಿಗಟ್ಟು ಬರ್ತದ, ಅದಕ್ಕೆ ಹತ್ತಿರದ ದೈವದ ನುಡಿಗಟ್ಟಲ್ಲಿ ಬರ್ತದೆ ರಾಮೇಶ್ವರ, ನೀಲೇಶ್ವರ, ಅಂಕೋಲ, ಮುಡನಘಟ್ಟ, ಪಡುವನಕಡಲು. ಇದೆಲ್ಲ ಬರುವಾಗ ಇಲ್ಲಿ ಮಂಗಳೂರಿಗೂ ಅಂತ ಹೇಳಿದ್ರೆ ಮಂಗಾರಕ್ಕೂ ಈ ಒಂದು ಮಣ್ಣಿಗೂ ಒಂದು ಅನೋರಣೀಯವಾದಂಥ ಸಂಬಂಧ ಇದೆ, ಬಾಂಧವ್ಯ ಇದೆ. ಆದ್ರಿಂದ ಈ ನೆಲದಲ್ಲಿ ನಮ್ಮದಲ್ಲದ ಶಬ್ದ ಅಂದರೆ ನಮ್ಮದಲ್ಲ ಅಂತ ಹೇಳಿದರೆ ಹಾಗೆಲ್ಲ, ನಮಗೆ ಪೂರಕವಲ್ಲದ ಶಬ್ದಗಳು ಅದು ಯಾಕೆ ಇರಬೇಕು? ನಿತ್ಯನ ಉಚ್ಚರಿಸುವಾಗ ನಮಗೆ ಪೂರಕವಾಗುವಂಥ ಶಬ್ದಗಳನ್ನು ಉಚ್ಚರಿಸಿದರೆ ನಮ್ಮ ತುಳುವರ ಅಂತ ಹೇಳಿದ್ರೆ ಮಗುವಿನಿಂದ ಹೇಳಿದರು. ನಮ್ಮ ನುಡಿಕಟ್ಟಲ್ಲಿ ಹೇಳ್ತಾರಲ್ಲ, 7ನೇ ಪ್ರಾಯದ ಶಿಶುರ್ದು ಅಲ್ಪ ಪ್ರಾಯದ ಪರಬೇರೆಯವರುಂಟು. ಅವರ ನಾಲಗೆಯ ತುದಿಯಲ್ಲಿ, ಅವರ ಹೃದಯದಲ್ಲಿ ಇದು ನಲಿದಾಡಬೇಕಂತಿದ್ರೆ ಇದು ವಿಶ್ವದಾದ್ಯಂತ ಹರಿದಾಡಬೇಕು. ಇದು ಹರಿದಾಡಬೇಕಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಹರಿದು ಆಡಬೇಕು ಇದರ ಬಗ್ಗೆ. ಹಾಗಾದರೆ ಮಾತ್ರ ಇದು ಸಾಧ್ಯ ಆಗೋದು. ಇದಕ್ಕೋಸ್ಕರ ನಮ್ಮ ಈ ಒಂದು ಹೋರಾಟ, ಇದಕ್ಕೆ ಕೇವಲ ನಮ್ಮ ಹೋರಾಟ ಅಲ್ಲ, ಇದು ಎಲ್ಲಿ ಹುಟ್ಟುತ್ತದೆ ಯೋಚಿಸಿ ಅಂತೆ. ಒಂದು ನದಿ ಹುಟ್ಟುವುದು ಎಲ್ಲಿ? ಬೆಟ್ಟದಿಂದ ಹುಟ್ಟುತ್ತದೆ ಅಲ್ವಾ? ಹುಟ್ಟುವಾಗ ಎಷ್ಟು ಚಿಕ್ಕದಿರ್ತದೆ, ಅದು ಸಾಗರವನ್ನು ಸೇರುವಾಗ ಎಷ್ಟು ದೊಡ್ಡದಾಗ್ತದೆ. ಅದೇ ರೀತಿ ಈಗಿನ ಯುವಕರ ಧಮನಿಗಳಲ್ಲಿ ಹುಟ್ಟಿಕೊಂಡಂಥ ಆಕಾಂಕ್ಷೆ, ವಾಂಛೆ, ಇದಕ್ಕೆ ನಮ್ಮ ಯಾರು ರಾಷ್ಟ್ರದ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೆ ಹೋದವರು, ರಾಜ್ಯದ ನಾಯಕತ್ವವನ್ನು ವಹಿಸಿಕೊಳ್ಳಿಕ್ಕೆ ಹೋದವರು, ಪಂಚಾಯತ್ ರಾಜ್ ವ್ಯವಸ್ಥೆಯವರೆಗಿರುವ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಅದರ ಒಳಗಿರುವಂತಹ ಸಾಹಿತ್ಯಿಕ, ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲ ವರ್ಗದ ಜನರು, ಜಾತಿ ಮತ ಭೇದ, ರಾಜಕೀಯ ಭೇದ ಇದನ್ನೆಲ್ಲ ಬಿಟ್ಟು ಒಂದಾಗ್ತಾರಂತಾದರೆ ಇಲ್ಲಿ ನಾನು ಮೂಲದಲ್ಲಿ ಹೇಳಿದಂಥ ಸಂವೇದನಾಶೀಲ ಗುಣ ಅದು ಜಾಗೃತ ಆಗ್ತಾ ಇದೆ. ಆ ಸಂವೇದನೆ ಇಲ್ಲದೆ ಹೋದರೆ, ಭಾವನೆ ಇಲ್ಲದೆ ಹೋದರೆ ಭಾರತ ಅಲ್ಲ. ಭಾವನೆ ಇದ್ರೇನೆ ಭಾರತ ಅಲ್ಲ. ಈಗ ತಮ್ಮ ವ್ಯಾಖ್ಯಾನವನ್ನು ಗಮನಿಸೋದಾದ್ರೆ, ಮಂಗಾರ ಅನ್ನುವಂಥ ಒಂದು ತುಳು ಶಬ್ದದಿಂದ ಮಂಗಳೂರು ಅನ್ನುವಂಥದ್ದು ಈಗ ಬಂದಿದಂತ 100ರಲ್ಲಿ 100. ಅದರಲ್ಲಿ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಇಲ್ಲ. ಅದಕ್ಕೆ ದಾಖಲೆಗಳನ್ನು ಕೂಡ ಕೊಡ್ತೇನೆ ನಾನು. ಅಲ್ಲ, ಈಗ ದಕ್ಷಿಣ ಕನ್ನಡ ಅನ್ನುವಂತಹ ಶಬ್ದವನ್ನ ವಿರೋಧಿಸುವಂತ ಈ ಹೋರಾಟಗಾರರು ಮಂಗಳೂರು ಅನ್ನುವಂಥ ಶಬ್ದವನ್ನ ಓಕೆ ಅಂತ ಹೇಳ್ಬೋದಾ ಅಂತ ಹೇಳಿ. ಅಂದ್ರೆ ಆಕ್ಚುಲಿ ಮಂಗಳೂರು ಅನ್ನುವಂಥದ್ದು ಕೂಡ ಒಂದು ಕನ್ನಡ ಶಬ್ದ, ಬಟ್ ನಾವು ನೀವು ಹೇಳಿರೋ ಪ್ರಕಾರ ಮಂಗಾರ ಅನ್ನುವಂಥ ತುಳು ಶಬ್ದದಿಂದ ಬಂದಿರುವಂಥದ್ದು ಅನ್ನುವಂಥ ಉಲ್ಲೇಖ. ಸೊ ಹಾಗಾಗಿ ಕನ್ನಡ ಶಬ್ದವನ್ನ ಮತ್ತೊಮ್ಮೆ ಬಳಕೆ ಮಾಡುವಂಥದ್ದು ಸೂಕ್ತ ಅಂತ ಅನಿಸ್ತಾ ಇದೆ. ಪರವಾಗಿಲ್ಲ. ಅದು ಇಲ್ಲಿ ನೋಡಿ, ಇಲ್ಲಿನ ಪ್ರತಿ ಭಾಷೆಗಳನ್ನ ಪುಟ ತಿರುಗಿ ನೋಡಿ. ಆಂಗ್ಲದ ಕೆಲವು ಶಬ್ದಗಳು ತುಳು ಇದೆ, ತುಳುವಿನ ಶಬ್ದಗಳು ಆಂಗ್ಲದಲ್ಲಿದೆ, ಕನ್ನಡದ ಶಬ್ದಗಳು ಸಂಸ್ಕೃತದಲ್ಲಿ, ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಬಳಕೆ ಆಗ್ತಿದೆ. ತುಳು, ಕನ್ನಡ, ನಾವು ಇದು ಪಂಚದ್ರಾವಿಡ ಭಾಷೆಗಳು, ಭಾಷೆಯ ಮೇಲೆ ಭೇದ ಇಲ್ಲ. ನಮ್ಗೆ ಇದು ಸಂವೇದನ ಶಬ್ದ, ಇದು ನಮ್ಮ ನೆಲಕ್ಕೆ ಸಂಬಂಧಪಟ್ಟ ಶಬ್ದ. ನಾನು ಹೇಳುವಂಥದ್ದು ಕೇವಲ ಇದು ಮಂಗಳೂರು ಅನ್ನುವಂಥದ್ದು ಮಾತ್ರ ಅಲ್ಲ. ಇನ್ನು ಮುಂದೆ ಬರುವಂತ ಯಾರು ಹೋರಾಟಗಾರರಿದ್ದಾರೆ ಅವರು ಬೇರೆ ಹೆಸರನ್ನ
ಇದಕ್ಕಿಂತಲೂ ಉತ್ತಮವಾದಂಥ ಹೆಸರು ಇದೆ ಅಂತ ಸೂಚಿಸಿದರೆ ಹ್ಮ್ ಅದಕ್ಕೂ ನಾವು ಅದಂತ ಹೇಳಿದ್ರೆ ನಾವೀಗ ಯಾವುದನ್ನ ಒಪ್ಪಿಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಬರಬೇಕು. ಹಾಗೆ ಬಂದ್ರೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಓಕೆ.